ಚಂಡ ಮುಂಡ ಬಗಸರ ನಿನ್ನ ಇನ್ನೊಬ್ಬ ತಮ್ಮ ದಿಕ್ಕಿದಾಗ ನಂಗೆ ಇದು ವಿಡಿಯೋ ಆಯ್ತಾ ವಿಡಿಯೋ ಪೋಸ್ ಕೊಡ್ಬೇಕಂತಿಲ್ಲ ತುಂಬಾ ದಿನದಿಂದ ನಾವು ಸಿಗ್ಬೇಕಂತ ಅವರು ಮೆಸೇಜ್ ಮಾಡ್ತಿದ್ರಂತೆ ಅಪೂರ್ವನಿಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಜನ್ಮಾಷ್ಟಮಿಯ ಸಲುವಾಗಿ ಉಡುಪಿಗೆ ಹೊರಟಿದ್ದೇವೆ. ನಾನು, ಅಪೂರ್ವ ಮತ್ತು ನನ್ನ ಇಬ್ಬರು ಮಕ್ಕಳು. ಅಮ್ಮ ಬರೋದಿಲ್ಲಂತೆ, ಅಮ್ಮನಿಗೆ ಸೇಮೆದಡ್ಡೆ ಬಿಡ್ಲಿಕ್ಕೆ ಉಂಟಂತೆ. ಸೊ ಹಾಗೆ ಅಮ್ಮನಿಗೆ ಬರ್ಲಿಕ್ಕೆ ಆಗಲ್ಲ. ಯಾವ ಇವೆಲ್ಲ ಅಮ್ಮನಿಗೆ ಸೇಮೆದಡ್ಡೆ ಮಾಡ್ಲಿಕ್ಕೆ ಉಂಟಂತೆ. ಸೊ ಹಾಗೆ ಅವರು ಬರೋದಿಲ್ಲ, ನಾವು ಹೋಗ್ತಾ ಇದ್ದೇವೆ. ಮತ್ತು ಉಡುಪಿಯಲ್ಲಿ ಅಪೂರ್ವನ ಡೆಲಿವರಿ ಟೈಮಲ್ಲಿ ಅಪೂರ್ವನ ಡೆಲಿವರಿ ಟೈಮಲ್ಲಿ ಇನ್ನಿಬ್ಬರಿಗೆ ಡೆಲಿವರಿ ಆಗಿತ್ತು. ಸೊ ಅವರು ಫ್ರೆಂಡ್ ಆಗಿದ್ದಾರೆ ಅಪೂರ್ವನದ್ದು. ಸೊ ಹಾಗೆ ಅವರು ತುಂಬ ಸಮಯದಿಂದ ಹೇಳ್ತಿದ್ರು ಸಿಗಬೇಕಂತ ಹೇಳಿ. ಸೊ ಹಾಗೆ ಆ ಸಮಯ ಇವತ್ತು ಬಂದಿದೆ ಸಿಗಲಿಕ್ಕೆ. ಈಗ ಅವರು ಸಹ ಉಡುಪಿಯಲ್ಲಿ ಇದ್ದಾರಂತೆ, ಹೋಗಿ ಅಲ್ಲಿ ಸಿಗುವ. ನೋಡಿ ನಮ್ಮ ಪುಟಾಣಿಗಳು ಇನ್ನೊಂದು ಇಲ್ಲಿದೆ. ಯಾರು ಡ್ಯಾನ್ಸ್ ಅವನೊಂದು. ಆರುಷಿ ಹೊಸ ಫ್ರೆಂಡ್ ಮಾಡ್ಲಿಕ್ಕೆ ಹೊರಟಿದ್ದಾಳೆ. ಅಯ್ಯ ಅಯ್ಯ ಅಯ್ಯ. ಮುಂದಿನ ಸ್ಪರ್ಧಿ ಇಶಾ ಮಂಜುನಾಯ. ಕ್ರಮ ಸಂಖ್ಯೆ 42 ಇಶಾ. ಮುಂದಿನ ಸ್ಪರ್ಧಿ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಕ್ಕಿ ಡ್ರಾ ನಡೆಯುತ್ತದೆ. ಅದರಲ್ಲಿ ಯಾರು ರಾಜಕಾರಣದಲ್ಲಿ ಆಗುವಂಥದ್ದು ಡಿಜಿಟಲ್ ಲಕ್ಕಿ ಡ್ರಾ. ಇವರೇ ಅಪೂರ್ವನ ಫ್ರೆಂಡ್.
ರಕ್ಕಸನ ನೋಡಿ ಎಂತ ಸಹ ರಿಯಾಕ್ಷನ್ ಇಲ್ಲ. ಒಬ್ಳು ಮಾತ್ರ ಕೂಗ್ತಿದ್ದಳು, ಇನ್ನೊಬ್ಳು ಕೂಗ್ತಿದ್ದಳು. ಏರಪ್ಪ ಅವು ಜಜ ಒಂದೇರು ಒಂದೇರು ಇದು ಸ್ಥಿತಿ. ಮುಂದಿನ ಸ್ಪರ್ಧೆ ಸಂಖ್ಯೆ 80 ಧ್ರುವನ್ SN. ನಾನು ಕೆಲವು ಹೆಸರು ಹೇಳ್ತೇನೆ, ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿ. ರಿಶಾನ್, ಅದ್ವೈತ್, ವಸುದೇವ್, ಶ್ರೀಜನ್ಯ ಭಟ್, ಆರಾಧ್ಯ ಶೆಟ್ಟಿಗಾರ್. ಮಕ್ಕಳ ಸ್ಪರ್ಧೆ ಅನ್ನಬ್ರಹ್ಮದಲ್ಲಿ 5 ರಿಂದ 8 ವರ್ಷದ ಇದು ವಿಡಿಯೋ ಆಯ್ತಾ? ವಿಡಿಯೋ ಪೋಸ್ ಕೊಡ್ಬೇಕಂತಿಲ್ಲ. 0 ರಿಂದ 1 ವರ್ಷದ ಮಕ್ಕಳ ಸ್ಪರ್ಧೆ. ಆಯ್ತಾ? ಚಂಡ ಮುಂಡ ಬಕಾಸುರ ನಿನ್ನ ಇನ್ನೊಬ್ಬ ತಮ್ಮ ಸಿಕ್ಕಿದಾಗ ನಂಗೆ ಅಲ್ಲಿ ಬಕಾಸುರ ಸಿಕ್ಕಿದ. ಇಲ್ಲಿ ಬರಲಿಲ್ಲ ನಾವು. ಬೋರ್ದು ಐತೆ ನಮ್ಮ ಆಯುಷದ್ದು ಫಸ್ಟ್ ಟೈಮ್ ಬಸ್ ಎಕ್ಸ್ಪೀರಿಯನ್ಸ್. ಆಯುಷ್ ಅಮ್ಮ ಅಲ್ಲಿ ಕುತ್ಕೊಂಡಿದ್ದಾರೆ. ಟಾಟಾ ಟಾಟಾ ಅಲ್ಬಲೆ ಟಾಟಾ. ಸೊ ಗಾಯ್ಸ್, ಫೈನಲಿ ನಾವು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗಿ ಬಂದ್ವಿ. ತುಂಬ ರಶ್ ಇತ್ತು. ಬೆಳಿಗ್ಗೆ ಹೋಗುವಾಗ ಅಷ್ಟೇ ರಶ್ ಇರಲಿಲ್ಲ, ಆದರೆ ರಿಟರ್ನ್ ಬರುವಾಗ ತುಂಬಾ ರಶ್ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹೋಗುವಾಗ ರಿಕ್ಷಾದಲ್ಲಿ ಹೋಗಿದ್ವಿ, ಬರುವಾಗ ಆಯುಷ್ ಮತ್ತು ಯಾರು ಶಿಷ್ಟವರೆಗೆ ಬಸ್ಸಲ್ಲಿ ಹೋಗಿರಲಿಲ್ಲ. ಸೊ ಹಾಗೆ ಅವರಿಗೊಂದು ಬಸ್ಸಲ್ಲಿ ಸಹ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ರಿಟರ್ನ್ ಬರುವಾಗ ಬಸ್ಸಲ್ಲಿ ಬಂದ್ವಿ. ಅವರಿಗೊಂದು ತುಂಬಾ ಖುಷಿ. ನಾವು ಎಣಿಸಿದ್ವಿ ಬಸ್ಸಲ್ಲಿ ಇನ್ನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಖುಷಿಯಲ್ಲಿದ್ದರು. ಅಂದರೆ ವಿಂಡೋಲ್ಲಿ ಓಪನ್ ಇದ್ದರೆ ಅವರಿಗೆ ಖುಷಿಯೇ ಗಾಡಿಯಲ್ಲೆಲ್ಲ ಹೋಗುವಾಗ ಸಹ. ಅಲ್ಲಿ ರಾಜಾಂಗಣದಲ್ಲಿ ತುಂಬ ಮಕ್ಕಳದ್ದು ಕಾಂಪಿಟೇಷನ್ ಆಗ್ತಾಯಿತ್ತು, ಕೃಷ್ಣದ್ದು ಕಾಂಪಿಟೇಷನ್ ಆಗ್ತಾಯಿತ್ತು. ವಿಷಯದ ಗಮನ ಇತ್ತು ಅಲ್ಲಿ. ಯಾಕಂದರೆ ಇವರಿಗೆ ಯಾರು ಪರಿಚಯ ಇಲ್ಲ, ಆದರೂ ಕೂಡ ಮಕ್ಕಳು ಎಲ್ಲಿ ಹತ್ತಿರದಲ್ಲಿದ್ದರೆ ಅಲ್ಲಿ ಹೋಗಿ ಅವರೊಟ್ಟಿಗೆ ಮಾತಾಡಲಿಕ್ಕೆ ನೋಡೋದು, ಅವರೊಟ್ಟಿಗೆ ಕೈ ಕೊಡೋದು, ನೆಗಡುವುದು ತುಂಬ ಫನ್ನಿ ಆಗಿತ್ತು ಅವ್ರದ್ದು ರಿಯಾಕ್ಷನ್ ಎಲ್ಲ ಮಕ್ಕಳನ್ನು ನೋಡಿ. ಕೆಲವು ಕೃಷ್ಣ ಬಂದು ಕೈ ಸಹ ಕೊಟ್ಟಿದ್ದರು ಆಯುಷ್ ಮತ್ತು ಆರುಷಿಗೆ. ಮತ್ತು ಹಾಗೆ ಅಪೂರ್ಣದ್ದು ಫ್ರೆಂಡ್ಸ್ ಬಂದಿದ್ದರು, ಅವರಿಗೆ ಸಿಕ್ಕಿದ್ವಿ. ಸೊ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್. ತುಂಬ ದಿನದಿಂದ ನಾವು ಸಿಗಬೇಕಂತ ಅವರು ಮೆಸೇಜ್ ಮಾಡ್ತಿದ್ರಂತೆ ಅಪೂರ್ವನಿಗೆ. ಸೊ ಇಷ್ಟೊಳಗೆ ಸಿಕ್ಕಲಿಕ್ಕೆ ಆಗಲಿರಲಿಲ್ಲ, ಕಡೆಗೂ ನಾವು ಸಿಕ್ಕಿದ್ವಿ. ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ವಿಡಿಯೋ ನನಗೆ ಅಷ್ಟೇನು ಕ್ಲಿಯರಾಗಿ ಮಾಡಲಿಕ್ಕೆ ಆಗಿಲ್ಲ, ಲಾಗ್ ನನಗೆ. ಸೊ ಸಣ್ಣ ಸಣ್ಣ ಕ್ಲಿಪ್ಸ್ ಎಲ್ಲ ಹಾಕಿ ವಿಡಿಯೋ ಮಾಡಿದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಗಜಬ್ ಜೊತೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನಮ್ಮ ಎಂತ ಹೇಳ್ತಿದ್ದಾರೆ ನನಗೆ, ನಾನು ಸೋ ಅಂತ ಹೇಳ್ತೇನೆ ಅಂತ ಹೇಳಿ ಎಂತಕ್ಕೆ ಹಾಗೆ ಹೇಳಿದೆವು? ಮತ್ತೆ ಮಾತಾಡುವಾಗ ಹಾಗೆ ಹೇಗೆ ಆಗೋದು? ಮತ್ತೆಂತ ಮಾತಾಡೋದು ಹೇಳಿ? ನಾನು ಕನ್ನಡದಲ್ಲಿ ಮಾತಾಡುವಾಗ ಸ್ವಲ್ಪ ಹಾಗೆ ಆಗ್ತದೆ, ನಾವು ಫ್ಲೂಯೆಂಟ್ ಇಲ್ಲಲ್ಲ. ಮಾತಾಡುವಾಗ ಚೆಂದಾಗಿ ಮಾತಾಡಬೇಕು. ನಿಮ್ಮಾಗೆಯಾ?
ನನಗೆ ಬರುದಿಲ್ಲಪ್ಪ, ನಾನು ಶಾಲೆಗೆ ಹೋಗಲಿಲ್ಲ. ಎಂತ ಹೋಗಿದ್ರಿ ಇಷ್ಟು ಒಳ್ಳೆ ನಿಮ್ಮಷ್ಟು ಒಳ್ಳೆ ನಮ್ಮ ಮನೇಲಿ ಯಾರು ಮಾತಾಡೋದಿಲ್ಲ. 5ನೇ ಕ್ಲಾಸ್ ಹೋಗಿದ್ದೀನಿ. ನೀವು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಟಾಟಾ ಬಾಯ್ ಬಾಯ್. ಅಲ್ಲ ಸಬ್ಸ್ಕ್ರೈಬ್ ಮಾಡಿ, ಅದ್ಯಾರು ಹೇಳುದು? ಹೇಗೆ ಸುಡಿಗೆ ಹೇಳಿ. ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬರುದಿಲ್ಲ, ನಗಳ್ಬೇಡಿ. ಓಕೆ, ಸಿಗುವ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಟೇಕ್ ಕೇರ್.